ಮಂಗಳೂರು ನಗರದ ಹೊರವಲಯದಲ್ಲಿರುವಂತಹ ಪ್ರಸಿದ್ಧ ನಾಗಕ್ಷೇತ್ರವಾದ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಷಷ್ಠಿ ಸಂಭ್ರಮ ಇಂದು ಸಂಪನ್ನಗೊಂಡಿತು. ದೇವರ ಬಲಿ, ದೇವರ ದರ್ಶನ ಬಳಿಕ ದೇವರ ಬಲಿಮೂರ್ತಿಯ ರಥಾರೋಹಣ ನಡೆಯಿತು. ಊರು ಪರವರಿನ ಹಲವಾರು ಮಂದಿ ಭಕ್ತಾದಿಗಳು ಷಷ್ಠಿ ಸಂಭ್ರಮದ ಉತ್ಸವದಲ್ಲಿ ಪಾಲ್ಗೊಂಡು ತೇರು ಎಳೆದರು. ಆಡಳಿತ ಮುಕ್ತೇಸರ ಕುಡುಪು ನರಸಿಂಹ ತಂತ್ರಿ, ಅನುವಂಶಿಕ ಮುಕ್ತೇಸರ ಮನೋಹರ ಕುಡುಪು ಮತ್ತು ಕೆ ಬಾಲಕೃಷ್ಣ ಕಾರಂತ, ಮುಕ್ತೇಸರ ಭಾಸ್ಕರ ಕುಡುಪು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಗದೀಶ್ ಕುಮಾರ್ ಮುಂದಾಳತ್ವದಲ್ಲಿ ಉತ್ಸವ ನಡೆಯಿತು. ಇನ್ನು ನಾಳೆ ಕ್ಷೇತ್ರದಲ್ಲಿ ದೇವರ ಜೋಡು ಬಲಿ ಉತ್ಸವ ನಡೆಯಲಿದೆ. ಡಿಸೆಂಬರ್ 17ಕ್ಕೆ ಧ್ವಜಾರೋಹಣ ನೆರವೇರಿ ವರ್ಷದ ಜಾತ್ರೆ ಆರಂಭವಾಗಲಿದೆ. 20ಕ್ಕೆ ರಥೋತ್ಸವ, ರಾತ್ರಿ ದೇವರ ಜಳಕ, 21ಕ್ಕೆ ಜಾರಂದಾಯ ನೇಮ ಮತ್ತು ಜನವರಿ 8ರಂದು ಕಿರುಷಷ್ಠಿ ಉತ್ಸವವನ್ನು ಆಯೋಜನೆ ಮಾಡಲಾಗಿದೆ ಎಂದು ದೇವಳದ ಆಡಳಿತ ಮಂಡಳಿ ಮಾಹಿತಿಯನ್ನು ನೀಡಿದೆ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ಕುಪಿತನಾಗಿ ಒಂದು ಯಾರೂ ನನ್ನನ್ನು ಕಾಣಬಾರದು ಎಂದು ಹೇಳುವಂತಹ ರೀತಿಯಲ್ಲಿ ಕೋಪಗೊಂಡು ಒಂದು ಭಯಂಕರ ಸರ್ಪಾಕೃತಿಯನ್ನು ತಳೆದು ಅಲ್ಲಿ ಬಿಲದ್ವಾರವನ್ನು ಪ್ರವೇಶ ಮಾಡಿದ ಹೇಳುವಂಥ ಒಂದು ಕತೆ ಬರ್ತದೆ. ಅವನನ್ನು ಒಲಿಸುವುದಕ್ಕಾಗಿ ಪಾರ್ವತೀ ದೇವಿ ಷಷ್ಠಿ ವ್ರತವನ್ನು ಆಚರಣೆ ಮಾಡಿ ಕೊನೆಗೆ ಅದರ ಕೊನೆಯಲ್ಲಿ ಆ ವ್ರತದಿಂದ ತನ್ನ ತಾಯಿಯ ಒಂದು ಆ ವ್ರತದ ನಿಷ್ಠೆಗೆ ಒಲಿದು ಅವನ ಸರ್ಪರೂಪವನ್ನು ಬಿಟ್ಟು ನಿಜ ರೂಪವನ್ನು ತಳೆದು ಬಿಲದ್ವಾರದಿಂದ ಹೊರಗೆ ಬಂದು ಅವಳಿಗೆ ದರ್ಶನವನ್ನು ಕೊಟ್ಟ ಅಂತ ಹೇಳುವಂಥ ಕತೆ ಬರ್ತದೆ. ಹಾಗಾಗಿ ಸುಬ್ರಹ್ಮಣ್ಯ ದೇವರಿಗೆ ಸರ್ಪರೂಪ ಇರುವುದು ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದಲ್ಲಿಯೂ ಒಂದು ವಿಶಿಷ್ಟಪೂರ್ಣವಾದಂತಹ ಒಂದು ಸಂದರ್ಭ ಒದಗಿ ಬರ್ತದೆ. ಆ ಹಿನ್ನೆಲೆಯು ಅದಕ್ಕಿದೆ. ಹಾಗಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸುಬ್ರಹ್ಮಣ್ಯ ದೇವರನ್ನು ಸರ್ಪರೂಪದಲ್ಲಿಯೂ ಆರಾಧನೆ ಮಾಡ್ತಾರೆ. ಶ್ರೀ ಕ್ಷೇತ್ರ ಕುಡುಪಿನಲ್ಲಿ ಹಾಗೆ ಇರುವಂತಹ ಮಹಾಶೇಷ, ಮಹಾವಿಷ್ಣು, ಸುಬ್ರಹ್ಮಣ್ಯ ಈ ಮೂರು ದೇವರುಗಳು ಸರ್ಪರೂಪದಲ್ಲಿ ಇರುವಂತಹ ದೇವರುಗಳು ಯಾವ ರೀತಿಯ ರೂಪವನ್ನು ತಳೆದುಕೊಳ್ಳಬಹುದು. ಹಾಗಾಗಿ ಇಲ್ಲಿ ದೇವರ ಆವಿರ್ಭಾವ ಆದದ್ದು, ದೇವರು ಕ್ಷೇತ್ರ ಪುರಾಣ ಪ್ರಕಾರ ದೇವರು ಆವಿರ್ಭಾವಗೊಂಡದ್ದು ಸರ್ಪರೂಪದಲ್ಲಿ. ಹಾಗಾಗಿ ನಾಗಾರಾಧನೆಗೂ ಶ್ರೀಕ್ಷೇತ್ರ ಕುಡುಪಿಗೂ ಸುಬ್ರಹ್ಮಣ್ಯನಿಗೂ ಒಂದು ಸಂಬಂಧ ಕಂಡು ಬಂದಿದೆ.